ಕನ್ನಡ ಸಾಹಿತ್ಯ ಪರಿಷತ್ದ ಜಿಲ್ಲಾಧ್ಯಕ್ಷರಾದ ಉಪನ್ಯಾಸಕರು ಲೇಖಕರಾಯಿನ ಡಾಕ್ಟರ್ ಎಂಪಿ ಶ್ರೀನಾಥ್ ಆಯ್ಕೆಯಾದರು. ಆಯ್ತಾರ ರಾಜಡೊಲ್ಮೆ ಕನ್ನಡ ಸಾಹಿತ್ಯ ಪರಿಷತ್ದ ರಾಜ್ಯ ಘಟಕ ಬೊಕ್ಕ ಜಿಲ್ಲಾ ಘಟಕಲೆಗ್ ಚುನಾವಣೆ ನಡೆತಂಡು. ಪಂತೊಡಿತ್ತಿನ ಡಾಕ್ಟರ್ ಎಂಪಿ ಶ್ರೀನಾಥ್ರೆಗ್ 1488 ಮತ ತಿಕ್ಕದಿತ್ತಂಡ. ನನೂರಿ ಅಭ್ಯರ್ಥಿ ಕುಡ್ಲ ವಿಮಾನ ನಿಲ್ದಾಣದ ಮಾಜಿ ನಿರ್ದೇಶಕರು ಎಂಆರ್ ವಾಸ್ತೇವರೆಗ್ 534 ಮತಕ್ಲು ಬೂರ್ದಿತ್ತಂಡು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ದ ಗೌರವ ಕಾರ್ಯದರ್ಶಿಯಾದ ಸೇವೆ ಮಲ್ತಿನ ಅನುಭವ ಒಪ್ಪುನ ಡಾಕ್ಟರ್ ಎಂಪಿ ಶ್ರೀನಾಥರು ಹಿರಿಯರನ ಮಾರ್ಗದರ್ಶನಡ್ ಸಾಹಿತ್ಯ ಕ್ಷೇತ್ರಡ್ ಬೇತೆ ಬೇತೆ ಪೊಸತಾಯಿನ ಕಾರ್ಯಕ್ರಮಗಳನ್ನು ಆಯೋಜನೆ ಮಲ್ಪರೆ ಉಳ್ಳಪಂಡು ತಿಳಿಪಾಯರು. ಡಾಕ್ಟರ್ ಎಂಪಿ ಶ್ರೀನಾಥ್ರನ ಆಯ್ಕೆಗೆ ಸಾಮಾಜಿಕ ಸೇವಾ ಕಾರ್ಯಕರ್ತರು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಶುಭ ಹಾರೈಕೆ ಮಲ್ತದೇರು. ಕರ್ನಾಟಕ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ನ ಚುನಾವಣೆಯಲ್ಲಿ ಅಭೂತಪೂರ್ವವಾದ ವಿಜಯವನ್ನು ಗಳಿಸಿದಂಥ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರು ಜನರ ಮತದಾರರ ಮನವನ್ನು ಗೆದ್ದು ಅಭೂತಪೂರ್ವ ಜಯವನ್ನು ಗಳಿಸಿದ್ದಾರೆ. ಇವರಿಗೆ ನಾನು ನನ್ನ ಹೃದಯಾಂತರಾಳದಿಂದ ಅಭಿನಂದಿಸುತ್ತಿದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕನ್ನಡ ರಾಜ್ಯ ಪರಿಷತ್ತಿನ ಪ್ರತಿಯೊಂದು ಕಾರ್ಯಕೆಲಸಗಳನ್ನು ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರು ಕರ್ನಾಟಕ ರಾಜ್ಯಕ್ಕೆ ಹೆಸರು ತರುವಂಥ ಕೆಲಸ ಮಾಡಲಿ ಎಂದು ಈ ಮೂಲಕ ನಾನು ವಿನಂತಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಅಭೂತಪೂರ್ವವಾದ ವಿಜಯವನ್ನು ಗಳಿಸಿದಂಥ ನನ್ನ ಆತ್ಮೀಯರು ಹಾಗೂ ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಎಂಪಿ ಶ್ರೀನಾಥ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಬಹಳ ಉತ್ತಮ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತಮವಾದ ಕೆಲಸವನ್ನು ಮಾಡುತ್ತಾರೆ ಎಂಬ ಒಂದು ಆಶಾಭಾವನೆಯನ್ನು ಕೂಡ ಇಟ್ಟುಕೊಂಡಿದ್ದೇನೆ. ಆದ್ದರಿಂದ ಇವರ ಅಧಿಕಾರ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ತುಂಬ ಜೋರಾಗಿ ನಡೆಯಲಿ. ಅದೇ ರೀತಿ ರಾಜ್ಯಕ್ಕೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ಉತ್ತಮವಾದ ಹೆಸರು ಬರುವಂತಾಗಲಿ ಎಂದು ಈ ಮೂಲಕ ನಾನು ಆಶಿಸ್ತಾ ಇದ್ದೇನೆ.